ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 42. ದೇತೇರುವಾಚ ವದಂ ಭಗವತ ಸಾಕ್ಷಾತ್ ಸುನಾ ಬಾಹುದಾರ ಬಾಹುನ ಅಶಾಶೆ ಪುತ್ರಯೋ ಮಯ್ಯ ಮಾ ಕ್ರುದ್ಧಾ ಬ್ರಾಹ್ಮಣ ಪ್ರಭೋ. अनुवाद मत भावार्थ अंग्रेज अभय चरणारविंद भक्ति वेदांत स्वामी ಶ್ರೀಲ ಪ್ರಭುಪಾದ ಕಿ ಜಯ. ದ್ವಿತಿ ಹೇಳಿದಳು, ನನ್ನ ಪುತ್ರರು ದೇವೋತ್ತಮ ಪರಮಪುರುಷನ ಬಾಹುಗಳಿಂದ ಆತನ ಸುದರ್ಶನ ಚಕ್ರದಿಂದ ಉದಾರವಾಗಿ ಕೊಲ್ಲಲ್ಪಡುವುದು ಬಹಳ ಒಳ್ಳೆಯದು. ಹೇ ನನ್ನ ಪತಿಯೇ, ಅವರು ಬ್ರಾಹ್ಮಣ ಭಕ್ತರ ಕ್ರೋಧದಿಂದ ಎಂದು ನಾಶವಾಗದಿರಲಿ. ಅಂದ್ರೆ ಎಂತ ಹೇಳ್ತಿದ್ದಾಳೆ ಇವಳು? ದಿತಿ ಹೇಳುವಂತದ್ದು, ಸೂರ್ಯಚಕ್ರದಿಂದ ಕೊಲ್ಬೇಕಂದ್ರೆ ನನ್ನ ಮಕ್ಕಳು, ಆದ್ರೆ ಬ್ರಾಹ್ಮಣರ ಕ್ರೋಧದಿಂದ ಬೇಡ. ಬ್ರಾಹ್ಮಣರ ಕ್ರೋಧದಿಂದ ಬೇಡ, ಭಗವಂತನ ಸುದರ್ಶನ ಚಕ್ರದಿಂದ ಅವರು ಸಾಯಿ ಒಳ್ಳೇದು. ಯಾಕೆಂದ್ರೆ ಬ್ರಾಹ್ಮಣರ ಕ್ರೋಧ ಒಳ್ಳೇದಲ್ಲ ಅಂತೆ. ಹೇಗೆಂದ್ರೆ ಭಗವಂತನಿಗೆ ಈ ಹಸು ಮತ್ತೆ ಬ್ರಾಹ್ಮಣರು ತುಂಬಾ ಇಷ್ಟ. ಬ್ರಾಹ್ಮಣ ಅಂದ್ರೆ ಹುಟ್ಟಿನಿಂದಲ್ಲ, ಸಂಸ್ಕಾರದಿಂದ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಬ್ರಾಹ್ಮಣರ ಮತ್ತೆ ಗೋಗಳು ತುಂಬಾ ಭಗವಂತನಿಗೆ ಇಷ್ಟ. ಎಸ್, ಈಗ ನಾವು ಭಾವಾರ್ಥದಲ್ಲಿ ಒಂದು ಪಾಯಿಂಟ್ ಉಂಟು, ಆ ಪಾಯಿಂಟ್ ಅನ್ನು ನಾವು ಸ್ವಲ್ಪ ಚರ್ನ್ ಮಾಡುವ. ಇಲ್ಲಿ ಬರುವಂತ ಪಾಯಿಂಟ್ ಅಂತಂದ್ರೆ, ಆದರೆ ತನ್ನ ಭಕ್ತರು ದುಃಖಿತರಾದಾಗ ಮಾತ್ರ ಭಗವಂತ ಖಂಡಿತ ಅವತರಿಸ್ತಾನೆ. ದುಷ್ಟರು ತನಗೆ ನೀಡುವ ತೊಂದರೆಗಳಿಗಾಗಿ ಭಗವಂತನು ಅವತರಿಸಬೇಕೆಂದು ಭಗವದ್ಭಕ್ತ ಎಂದು ಪ್ರಾರ್ಥಿಸುವುದಿಲ್ಲ. ಎಸ್, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ಪಾಯಿಂಟ್ ನಾವು ತೆಗೆದು ಇವತ್ತು ಕ್ಲಾಸ್ ಮಾಡ್ಲಿಕ್ಕೆ ನೋಡುವ. ಈಗ ನೋಡಿ, ಈಗ ಇದಕ್ಕೆ ಬೇರೆ 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 ಎಕ್ಸಾಂಪಲ್ ನಾವು ಕೊಡುವ, 1 by 1. ಎಸ್, ಈಗ ನಾನು ಕ್ಲಾಸ್ ಮಾಡುವ ಮುಂಚೆ ನೀವು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿ. ಈಗ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಇದಕ್ಕೆ ನಾವು ಯಾವ ಎಕ್ಸಾಂಪಲ್ ಕೊಡ್ಬೋದು? ಈ ಸೆಂಟೆನ್ಸ್ ಇನ್ನೊಮ್ಮೆ ನೋಡಿ. ಇಲ್ಲಿ ದುಷ್ಟರು ತನಗೆ ನೀಡುವ ತೊಂದರೆಗಳಿಗಾಗಿ ಭಗವಂತನು ಅವತರಿಸಬೇಕೆಂದು ಭಗವದ್ಭಕ್ತಿ ಎಂದು ಪ್ರಾರ್ಥಿಸುವುದಿಲ್ಲ. ಎಸ್, ಆಂಡ್ರೆಸ್ ಸಂಗೀತಮಯ ಎಸ್ ಹೇಳಿ, ಒಂದು ಎಕ್ಸಾಂಪಲ್ ಹೇಳಿ. ಎಸ್, ಒಂದು ಪ್ರಹ್ಲಾದ್ ಮಹಾರಾಜ್. ಓಕೆ, ಎಸ್. ನೆಕ್ಸ್ಟ್ ಬೇರೆಯವರು ಹೇಳ್ಬೋದಾ? ಎಸ್, ಭಾಗವತಮಲ್ಲಿ ತುಂಬಾ ಎಕ್ಸಾಂಪಲ್ ಉಂಟು. ಹರೇ ಕೃಷ್ಣ. ಎಸ್, ಆಶಾ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂಬರೀಶ್ ಮಹಾರಾಜ್ ಆಗುತ್ತೆ. ಅಂಬರೀಶ್ ಮಹಾರಾಜ್. ಓಕೆ. ಗೀತಾ ಮೋಹನ್, ಹರೇ ಕೃಷ್ಣ. ನಿತ್ಯಾನಂದ ಪ್ರಭುಗಳು ಪ್ರಭುಜಿ. ನಿತ್ಯಾನಂದ ಪ್ರಭು. ಎಸ್, ವೆರಿ ಗುಡ್. ಎಸ್, ಬೇರೆಯವರು. ಎಸ್, ದಯವಿಟ್ಟು ಹೇಳ್ಬೋದು, ಆಂಡ್ರೇಸ್ ಮಾಡಿ ಯಾರಿಗೆ ಉತ್ತರ ಗೊತ್ತುಂಟು. ಇನ್ನೊಮ್ಮೆ ಪ್ರಶ್ನೆ ಹೇಳ್ತೇನೆ, ಪ್ರಶ್ನೆಯಲ್ಲಿ ಕನ್ಫ್ಯೂಷನ್ ಇದ್ರೆ. ದುಷ್ಟರು ತನಗೆ ನೀಡುವ ತೊಂದರೆಗಳಿಗಾಗಿ ಭಗವಂತನು ಅವತರಿಸಬೇಕೆಂದು ಭಗವದ್ಭಕ್ತ ಎಂದು ಪ್ರಾರ್ಥಿಸುವುದಿಲ್ಲ. ಎಸ್, ಇದಕ್ಕೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದಾ? ಭಕ್ತನ ಎಕ್ಸಾಂಪಲ್. ಎಸ್, ರಾಜಿ ಮಾತಾಜಿ, ಹರೇ ಕೃಷ್ಣ ಹೇಳಿ.
ಹರಿದಾಸ್ ಠಾಕೂರ್ ಪ್ರಭುಜಿ. ಹರಿದಾಸ್ ಠಾಕೂರ್, ಎಸ್, ವೆರಿ ಗುಡ್. ಎಸ್, ಅಮೃತ ಮಾತಾಜಿ, ಎಸ್ ಹೇಳಿ. ಕುಂತಿ ಮಹಾರಾಣಿ. ಕುಂತಿ ಮಾರಣಿ, ಎಸ್, ಓಕೆ. ಎಸ್, ರತ್ನ ಅವರೇ ಹೇಳಿ. ಭಕ್ತ ಪ್ರಹ್ಲಾದ ಗುರುಜಿ. ಭಕ್ತಪ್ರಹ್ಲಾದ ಆಯ್ತು, ಅವ್ರು ಹೇಳಿದ್ರು. ಸಾರಿ. ಎಸ್, ಹರೇ ಕೃಷ್ಣ. ಎಸ್, ಬೇರೆ ಯಾರ್ದು ಹೇಳ್ಬೋದಾ? ಪ್ರೇಮ ರಾಘವ, ಎಸ್, ಹರೇ ಕೃಷ್ಣ ಹೇಳಿ. ಬಿಲ್ವಮಂಗಲ ಠಾಕೂರ್. ಹಾ, ಬಿಲ್ವಮಂಗಲ ಠಾಕೂರ್. ಬಿಲ್ಲೋಮಂಗಲ್ ಠಾಕೂರ. ಬಿಲ್ವಮಂಗಲ. ಓಕೆ. ಎಸ್, ಗಾಯತ್ರಿ ಆರ್, ಹರೇ ಕೃಷ್ಣ ಹೇಳಿ. ವಿದುರ. 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 ವಿದುರ, ಓಕೆ. ಸುಮಾ ಪ್ರಭು, ಹರೇ ಕೃಷ್ಣ ಹೇಳಿ. ಗಜೇಂದ್ರ ಪ್ರಭು. ಗಜೇಂದ್ರ, ಓಕೆ. ಹರೇ ಕೃಷ್ಣ. ಬೇರೆಯವರು, ಎಸ್, ಹರೇ ಕೃಷ್ಣ. ನೇತ್ರ ಮೋಹನ್, ಎಸ್, ಹರೇ ಕೃಷ್ಣ ಹೇಳಿ. ಪ್ರಭುಜಿ ಅರ್ಜುನ ಹಾಗಲ್ವಾ ಪ್ರಭುಜಿ? ಅರ್ಜುನ, ಓಕೆ. ಶುದ್ಧ ಭಕ್ತ ಅಲ್ಲ ಪ್ರಭುಜಿ, ಅವರು ಏನು ಬಯಸೋದಿಲ್ಲ ಅಲ್ವಾ? ಓಕೆ. ಎಸ್, ಗಾಯತ್ರಿ ದೇವಿ, ಎಸ್, ಹರೇ ಕೃಷ್ಣ ಹೇಳಿ. ಪ್ರಭುಜಿ ದೇವಕಿ. ದೇವಕಿಯ, ಓಕೆ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಇಂದುಮತಿ, ಹರೇ ಕೃಷ್ಣ. ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್, ಓಕೆ. ನೆಕ್ಸ್ಟ್ ಉಷಾ ಭಟ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದ್ರೌಪದಿ. ಹಾ, ದ್ರೌಪದಿ. ಯಾರು? ದ್ರೌಪದಿ. ದ್ರೌಪದಿ, ಓಕೆ. ಎಸ್, ರಾಜಿ. ಪ್ರಭುಜಿ ನಮ್ ಶಿಲಪ್ರಭುಪಾದರು ಆಗುತ್ತದೆ. ಶಿಲಪ್ರಭುಪಾದರು. ಓಕೆ, ಶಿಲಪ್ರಭುಪಾದ. ಓಕೆ, ಇಲ್ಲಿಗೆ ನಾವು ಮುಕ್ತಾಯ ಮಾಡುವ. ಎಸ್, ನಾನೀಗ ಸ್ಟಾರ್ಟ್ ಮಾಡ್ತೇನೆ ಕ್ಲಾಸ್. ಓಕೆ. ಎಸ್, ರತ್ನ ಲಾಸ್ಟಿಗೆ. ಓಕೆ, ಎಸ್, ರತ್ನ ಅವರು ಹೇಳಿ. ಹರೇ ಬಲಿ ಕೃಷ್ಣ. ಚಕ್ರವರ್ತಿ ಗುರುಜಿ. ಓಕೆ. ಎಸ್, ಈಗ ನೋಡಿ, ನಾನು ಇವತ್ತು ಡಿಸೈಡ್ ಮಾಡಿದ್ದು ಯಾರಂದ್ರೆ, ಕ್ಲಾಸ್ ಮಾಡ್ಲಿಕ್ಕೆ ಯಾರ ಬಗ್ಗೆ ಅಂದ್ರೆ ಯುಧಿಷ್ಠಿರ್ ಮಹಾರಾಜ್. ಯಾಕೆ ಯುಧಿಷ್ಠಿರ್ ಮಹಾರಾಜ್? ಯಾಕೆ? ಎಸ್, ಯಾರು ಹೇಳ್ಬೋದು? ಹ್ಯಾಂಡ್ ರೈಸ್ ಮಾಡಿ. ಯಾಕೆ ನಾನು ಯುಧಿಷ್ಠಿರ್ ಮಹಾರಾಜ್ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ? ಯಾಕೆ? ಯಾರಾದ್ರೂ ಹೇಳ್ಬೋದಾ? ನೋಡಿ, ಪ್ರಶ್ನೆ ಇನ್ನೊಮ್ಮೆ. ದುಷ್ಟರು ತನಗೆ ನೀಡುವ ತೊಂದರೆಗಳಿಗಾಗಿ ಭಗವಂತನ ಅವತರಿಸಬೇಕೆಂದು ಭಗವದ್ಭಕ್ತ ಎಂದು ಪ್ರಾರ್ಥಿಸುವುದಿಲ್ಲ. ಓಕೆ, ಯಾಕೆ ನಾನು ಯುಧಿಷ್ಠಿರ ಮಹಾರಾಜ್? ಎಸ್, ಶಕುಂತಲ ನಾಯ್ಕ್ ಹೇಳಿ. ಪ್ರಭುಜಿ ಹರೇ ಕೃಷ್ಣ. ಅವರು ಶುದ್ಧ ಭಕ್ತರು, ಆದ್ರೆ ಪ್ರಹ್ಲಾದ ಮಹಾರಾಜರಿಗೆ ಹೇಳ್ತಾರೆ ಅವರು ನನ್ನಿಂದ ಮಹಾಭಕ್ತ ಅಂತ ಅವ್ರು ಹೇಳ್ತಾರೆ. ಓಕೆ. ಎಸ್, ಆಶಾ, ಎಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಕೌರವರು ಎಷ್ಟೇ ಕಷ್ಟ ಕೊಟ್ಟರು ಅವರು ಸಹನೆಯಿಂದ ಸಹಿಸಿದ್ರು, ಅವರು ಧೃತಿಗೆಡ್ಲಿಲ್ಲ ಪ್ರಭುಜಿ. ಹರೇ ಕೃಷ್ಣ. ಎಸ್, ಸ್ಟಾರ್ಟ್ ಮಾಡುವ, ಕ್ಲಾಸ್ ಸ್ಟಾರ್ಟ್ ಮಾಡುವ. ಓಕೆ, ಹರೇ ಕೃಷ್ಣ. ಈಗ ಭಾವಾರ್ಥ ನೋಡುವ. ತನ್ನ ಪುತ್ರರ ಚಟುವಟಿಕೆಯಿಂದ ಮಹಾತ್ಮರು ಕ್ರೋಧಗೊಳ್ಳುವರೆಂದು ತನ್ನ ಪತಿಯಿಂದ ದಿತಿಯು ತಿಳಿದಾಗ ಅವಳು ಬಹಳ ಆತಂಕಗೊಂಡಳು. ಯಾರಿಗಾದ್ರೂ ಆಗ್ತದೆ ಅದು. ಈಗ ಮಕ್ಕಳು ನಂಬರ್ 1 ರಾಸ್ಕಲ್ ಆದ್ರೆ ಯಾವಾಗ್ಲೂ ತಾಯಿಗೆ ಆತಂಕ ಇರ್ತದೆ. ಎನಿ ಮೂಮೆಂಟ್ ಮನೆಗೆ ಬಂದು ಪೊಲೀಸ್ ಕೊಂಡು ಹೋಗುವಂತದ್ದು ಎಂತಾದ್ರು ಒಂದು. ಈಗ ಕೆಲವು ಮಕ್ಕಳೆಲ್ಲ ತೀರಾ ರೌಡಿಸಮ್ ಮಾಡ್ತಾ ಇರ್ತಾರೆ, ಕೆಲವು ಮಕ್ಕಳೆಲ್ಲ ಗಾಂಜಾ ಹಿಡಿಯುವಂಥದ್ದು, ಕುಡಿಯುವಂಥದ್ದು. ಹಾಗೆ ಎಂಥದೊಂದು ಸಮಸ್ಯೆ ಇರ್ತದೆ. ಆಗ ತಾಯಿಗೆ ಯಾವಾಗ್ಲೂ ಇಲ್ಲಿ ಬಡ್ ಆಗ್ತಾ ಇರ್ತದೆ. ಅಂತ ಮಕ್ಕಳು ಅಂದ್ರೆ ಆ ಕಡೆ ಉಗುಳಿ ಕೂಡ ಅಲ್ಲ, ಈ ಕಡೆ ನುಂಗ್ಲಿ ಕೂಡ ಅಲ್ಲ. ಇಂಥ ಸಿಚುವೇಶನ್ ತಾಯಿ ಆದ ಅವಳಿಗೆ ಗೊತ್ತಿರ್ಬೋದು. ಮಕ್ಕಳು ನಂಬರ್ 1 ರಾಸ್ಕಲ್ ಆದ್ರೆ ಯಾವಾಗ್ಲೂ ಟೆನ್ಷನ್ ತಾಯಿಗೆ. ಯಾಕೆಂದ್ರೆ ತಾಯಿಗೆ ಇನ್ನೊರು ಬಂದು ಹೊಡಿಯುವಂಥದ್ದು ಇಚ್ಛೆ ಇಲ್ಲ, ಮಗನಿಗೆ ಪೊಲೀಸ್ ಕೊಂಡೋಗುವಂಥದ್ದು ಇಚ್ಛೆ ಇಲ್ಲ. ಹಾಗಾಗಿ ತಾಯಿಗೆ ಆತಂಕ ಇರ್ತದೆ. ಅದೇ ರೀತಿ ಇಲ್ಲಿ ಕೂಡ ದಿತಿಗೆ ತನ್ನ ಪುತ್ರರ ಚಟುವಟಿಕೆಯಿಂದ ಮಹಾತ್ಮರು ಕ್ರೋಧಗೊಳ್ಳುವರೆಂದು ತನ್ನ ಪತಿಯಿಂದ ದಿತಿಯು ತಿಳಿದಾಗ ಅವಳು ಬಹಳ ಆತಂಕಗೊಂಡಳು. ಈಗ ಇನ್ನೊಂದು ವಿಷಯ ಅಂತ ಅಂದ್ರೆ, ಮಗ ಎಷ್ಟೇ ಎಂತ ಹೇಳುವಂಥದ್ದು ಕಳ್ಳ ಆದ್ರೂ ಕೂಡ, ಎಷ್ಟೇ
ಈ ದರೋಡೆಗಾರ ಆದ್ರೂ ಕೂಡ ತಾಯಿಗೆ ತನ್ನ ಮಗ ಒಳ್ಳೆಯವ. ಇದು ಹೌದಾ ಅಲ್ವಾ? ಎಸ್, ಈಗ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ, ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ. ಇದು ಹೌದಾ ಅಲ್ವಾ? ಹೆಚ್ಚಿನವ್ರ ತಾಯಿ ಅಂದಿರಿದ್ದೀರಿ, ನಿಮ್ಗೆ ಗೊತ್ತಿರ್ಬೋದು. ಎಸ್, ಹೌದು ಪ್ರಭುಜಿ. ಹೌದು ಹೌದು. ತಾಯಿ ಮಗನನ್ನು ಬಿಟ್ಟು ಕೊಡ್ತಾಳ? ಬಿಟ್ಕೊಡಲ್ಲ ಪ್ರಭುಜಿ. ಇಲ್ಲ. ಈಗ ಮಗ ತುಂಬಾ ಒಂದು ಎಂತ ಹೇಳುವಂತದ್ದು ಹೇಯವಾದ ಕ್ರಿಮಿನಲ್ ಕೇಸ್ ಮಾಡಿದ್ರು ಕೂಡ ತಾಯಿ ಅಂತ ಹೇಳ್ತಾಳೆ. ಅವನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತಾರೆ. ಇದು ತಪ್ಪು ಗುರುಗಳೇ. ಇದು ಸಹಜ. ಏಕೆಂದ್ರೆ ತಾಯಿಗೆ ತಾಯಿ ಬಿಟ್ಟು ಕೊಡುವುದಿಲ್ಲ, ತಾಯಿ ಮಗನನ್ನು ಬಿಟ್ಟು ಕೊಡುವುದಿಲ್ಲ. ತಾಯಿಗೆ ಮಗ ಅಂದ್ರೆ ಹಾಗೆ, ಹಾಗಾಗಿ ಅದು ಮಗನ ಮೇಲಿರುವ ಪ್ರೀತಿ. ಹೇಗೆಂದ್ರೆ ತಾಯಿಗೆ, ತಂದೆಗೆ ಮಗಳ ಮೇಲೆ ಜಾಸ್ತಿ ಪ್ರೀತಿ ಇರ್ತದೆ, ತಾಯಿಗೆ ಮಗನ ಮೇಲೆ. ಇದು ಸಹಜ. ಹಾಗೆ ಬಿಟ್ಟು ಕೊಡುವುದಿಲ್ಲ ತಾಯಿ, ಮಗನನ್ನು ಬಿಟ್ಟು ಕೊಡುವುದಿಲ್ಲ. ಅದೇ ರೀತಿ ಇಲ್ಲಿ ದಿತಿಗೆ ತಿಳಿತದೆ ಅವಳ ಗಂಡ ಹೇಳುವಂತದ್ದು ಎಂತ, ನಿನ್ನ ಪುತ್ರರ ಚಟುವಟಿಕೆಗಳಿಂದ ಮಹಾತ್ಮರು ಕ್ರೋಧಗೊಳ್ಳುವರು. ಆಗ ಅವಳಿಗೆ ಆತಂಕವಾಯಿತು. ಬಟ್ 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 ಇದೆ ಆಗ್ತದಲ್ಲ, ಹಾಗೆ ಹಾಡ್ಬೇಕು. ತನ್ನ ಪುತ್ರರು ಬ್ರಾಹ್ಮಣನ ಕ್ರೋಧದಿಂದ ನಾಶವಾಗಬಹುದೆಂದು ಭಾವಿಸಳು. ನೋಡಿ, ಹಾಗೆ ಅವಳು ಎಂತ ಅವಳಿಗೆ ಥಿಂಕಿಂಗ್ ಬಂತು. ಎಂತ ಥಿಂಕಿಂಗ್ ಬಂತಂದ್ರೆ ಬ್ರಾಹ್ಮಣನ ಕ್ರೋಧದಿಂದ ನಾಶ ಆಗ್ಬೋದು ನನ್ನ ಪುತ್ರರು. ಏಕೆಂದ್ರೆ ಬ್ರಾಹ್ಮಣ ಕೋಪ ತನಗೆ ತಾನೇ ಸಾಕಷ್ಟು ಶಕ್ತವಾಗಿರುತ್ತದೆ. ಆದರೆ ತನ್ನ ಭಕ್ತರು ದುಃಖಿತರಾದಾಗ ಮಾತ್ರ ಭಗವಂತ ಖಂಡಿತ ಅವತರಿಸುತ್ತಾನೆ. ನೋಡಿ, ಭಕ್ತರು ದುಃಖಿತವಾಗುವಾಗ ಭಗವಂತ ಅವತರಿಸುತ್ತಾನೆ. ಈಗ ನಮ್ಮ ಪಾಯಿಂಟ್, ನಾವು ಈ ಪಾಯಿಂಟ್ಗೆ ನಾವು ಮೆಡಿಟೇಟ್ ಮಾಡುವ. ದುಷ್ಟರು ತನಗೆ ನೀಡುವ ತೊಂದರೆಗಳಿಂದಾಗಿ ಭಗವಂತ ಅವತರಿಸಬೇಕು ಭಗವದ್ ಭಕ್ತ ಎಂದು ಪ್ರಾರ್ಥಿಸುವುದಿಲ್ಲ. ಎಸ್, ಈಗ ನಾನಿಲ್ಲಿ ಯುಧಿಷ್ಠಿರ ಮಹಾರಾಜ್ ಬಗ್ಗೆ ಹೇಳಿಕೆ ಬಯಸ್ತೇನೆ. ಪ್ರಭುಪಾದ ಹೇಳುವಂತದ್ದು, ಯುಧಿಷ್ಠಿರ ಮಹಾರಾಜ್ ತರ ಇನ್ನೊಂದು ಜನ ಇಲ್ಲ ಅಂತೆ. ಯಾಕೆ ಪ್ರಭುಪಾದ ಈ ರೀತಿ ಹೇಳ್ತಾರೆ? ಯಾಕೆಂದ್ರೆ ನೋಡಿ, ಈಗ ನಮ್ಗೆ ಸಪೋಸ್ ಈಗ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಾವು ಸಣ್ಣದಿಂದ ಹುಟ್ಟಿದರಿಂದ ನಮ್ಗೆ ಫ್ಯಾಮಿಲಿಯಲ್ಲಿ ತೊಂದರೆ ಇರ್ತದೆ. ನಾವು ಒಂದು 20-22 ವರ್ಷ ನಮ್ಮ ಕಲ್ತೆಲ್ಲ ಆದ್ಮೇಲೆ ನಾವು ಜಾಬ್ ಸಿಗ್ತದೆ. ಆಗ ನಾವು ಎಂತ ಮಾಡ್ತೇವೆ, ಫಸ್ಟಿಗೆ ಈ ಮನೆ ಬಿಟ್ಟು ಬೇರೆ ಮನೆ ಕಟ್ಟುವ, ಮತ್ತೆ ಅವ್ರ ಸಾವಾಸವೇ ಬೇಡ. ಈ ರೀತಿ ನಮ್ಗೆ ಥಿಂಕಿಂಗ್ ಬರ್ತದೆ ಇಲ್ವಾ? ಎಸ್, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಓಪನ್. ಈ ನಮ್ಗೆ ಯೋಚನೆ ಬರ್ತದೆ ಇಲ್ವಾ? ಹೌದು, ಬರ್ತದೆ ಪ್ರಭುಜಿ. ಹೌದು ಪ್ರಭುಜಿ. ಈಗ ನೀವು ಸಣ್ಣ 1 ವರ್ಷದಿಂದ ನೀವು ನಿಮ್ಮ 22 ವರ್ಷ ಎಜುಕೇಶನ್ ಆಗುವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಎಂತಂದ್ರೆ ಕಿರಿಕಿರಿ ಅಂದ್ರೆ ಎಲ್ಲರದು ಕಿರಿಕಿರಿ. ಈ ಕಡೆಯಿಂದ ದೊಡ್ಡಪ್ಪಂದು ಕಿರಿಕಿರಿ, ಚಿಕ್ಕಪ್ಪಂದು, ಚಿಕ್ಕಮ್ಮ, ಎಲ್ಲರೂ, ಅಜ್ಜಿ, ಎಲ್ಲರೂ ನಿಮ್ಗೆ ಹರಾಸ್ ಮಾಡುವಂತದ್ದು. ಹರಾಸ್ ಮಾಡುವಾಗ ನಿಮ್ಗೆ ನಿಮ್ಮ ಪ್ಲಾಟ್ಫಾರ್ಮ್ ಯಾವ ರೀತಿ ಇರ್ತದೆ? ಒಮ್ಮೆ ನಮ್ಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಅಮ್ಮನ ಬಿಟ್ಟು ಹೋಗ್ತೀನಿ, ಈ ನಮ್ಗೆ ಯೋಚನೆ ಇರ್ತದೆ ಇಲ್ವಾ? ಹರೇ ಕೃಷ್ಣ. ಇರುತ್ತೆ ಪ್ರಭುಜಿ. ಹೌದು ಹೌದು ಪ್ರಭುಜಿ. ಪ್ರಭುಜಿ. ಆದರೆ ಯುಧಿಷ್ಠಿರ ಮಹಾರಾಜಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಧೃತರಾಷ್ಟ್ರ, ಶಕುನಿ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಎಲ್ಲವನ್ನು ಡೈಜೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆಂತ ಅಂದ್ರೆ ಅದು ಕಷ್ಟವೇ ಅಲ್ಲ. ನೋಡಿ, ಈ ಪ್ಲಾಟ್ಫಾರ್ಮ್ ಬರ್ಬೇಕಿದ್ರೆ ಉನ್ನತ ಮಟ್ಟದ ಭಕ್ತಿ ಇದ್ರೆ ಮಾತ್ರ ಸಾಧ್ಯ. ಅಂದ್ರೆ ಪೇನ್ ಅನ್ನು ತಿಂತಾ ಇರುವಂತದ್ದು. ಪೇನ್ ಅಂದ್ರೆ ನೋವನ್ನು ತಿನ್ನುವಂಥದ್ದು ಸುಲಭದ ಕೆಲಸ ಅಲ್ಲ. ನಾವು ದೊಡ್ಡ ದೊಡ್ಡ ಭಾಷಣ ಮಾಡ್ಬೋದು, ನಮ್ಗೆ ಆಗುವಾಗ ಗೊತ್ತಾಗ್ತದೆ. ಹಾಗಾಗಿ ಭಗವದ್ ಭಕ್ತ ಯಾವಾಗ್ಲೂ, ಈಗ ಪ್ರಭುಪಾದ ಇರುವಂತದ್ದು, ಯುಧಿಷ್ಠಿರ ಮಹಾರಾಜಿಗೆ ಯಾರು ಕೂಡ ಶತ್ರು ಇಲ್ಲ ಅಂತೆ. ಯಾಕೆ ಆ ನೆಲೆಗೆ ಹೋಗ್ಲಿಕ್ಕೆ ಸಾಧ್ಯವಾಯಿತು? ಯಾಕೆಂದ್ರೆ ಆ ನೋವನ್ನು ಅವರು ನೋವು
ಅಂತ ಕನ್ಸಿಡರ್ ಮಾಡೋದಿಲ್ಲ. ದಿಸ್ ಇಸ್ ಅ ಬ್ಲೆಸ್ಸಿಂಗ್. ಈಗ ನಾವೆಂತ ಆಗ್ತದೆ, ನಾವು ನೋವನ್ನು ಎಸ್ ಇದು ನನಗೆ ನೋವು, ಅಯ್ಯೋ ಪಾಪ, ಅಯ್ಯೋ ಅಯ್ಯೋ ಈ ರೀತಿ ಕೂಗ್ತೇವೆ ನಾವು. ಯಾಕೆಂದ್ರೆ ನಾವು ಆ ನೋವನ್ನು ನೋವು ಅಂತ ಕನ್ಸಿಡರ್ ಮಾಡ್ತೇವೆ. ಆದ್ರೆ ಯುಧಿಷ್ಠಿರ ಮಹಾರಾಜ ಆ ರೀತಿ ಕನ್ಸಿಡರ್ ಮಾಡಲಿಲ್ಲ. ಇಟ್ ಇಸ್ ಎ ಬ್ಲೆಸ್ಸಿಂಗ್. ಹಾಗಾಗಿ ಈ ರೀತಿ ನಾವು ಕನ್ಸಿಡರ್ ಮಾಡಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟದಲ್ಲಿ ಇರ್ಬೇಕು, ಇಲ್ಲದೆ ಆಗುದಿಲ್ಲ. ಹೇಳಲಿಕ್ಕೆ ಸುಲಭ. ಧೃತರಾಷ್ಟ್ರ ಕರೀತಾನೆ ಯುಧಿಷ್ಠಿರ ಮಹಾರಾಜನ್, ಆಗ ಕೇಳ್ತಾನೆ, ಅಂದ್ರೆ ದೊಡ್ಡಪ್ಪ ಕರೆದದಕ್ಕೆ ಬರುವಂತದ್ದು. ಆಗ ಕೇಳ್ತಾನೆ, ಎಸ್ ದೊಡ್ಡಪ್ಪ ಯಾಕೆ ಕರೆದದ್ದು? ಏನಿಲ್ಲ, ಹೋಗಿ ಶಕುನಿಯನ್ನು ಭೇಟಿ ಆಗುವಂತ. ಅಂದ್ರೆ ಟ್ರಿಕ್ ಅಲ್ಲಿ ಕರೆದದ್ದು. ಶಕುನಿ ಹೇಳ್ತಾನೆ, ಆಡುವ ನಾವು. ಅದಕ್ಕೆ ಹೀಗೆ ಆಡುವುದು ನಾವು, ಹೀಗೆ ಅಂದ್ರೆ ಹಣ ಇಲ್ಲದೆ ಎಂದ ನಾವು ಮಕ್ಕಳ ಹಣ ಇಲ್ಲದೆ ಹೀಗೆ ಆಡ್ಲಿಕ್ಕೆ ಹಣ ಇಟ್ಟು ಮಾಡುವಂಥದ್ದು. ಅದಕ್ಕೆ ಅವ ಹೇಳ್ತಾನೆ, ಇಲ್ಲ ಇದನ್ನ ಹಣ ಇರುವಂತದ್ದು ಜನರ ರಕ್ಷಣೆಗೋಸ್ಕರ. ಅಲ್ಲಿ ಟ್ರ್ಯಾಪ್ ಮಾಡಿ ಅವನನ್ನು ಇದು ಮಾಡ್ತಾರೆ. ಹಾಗಾಗಿ ನೀವು ಮೋಸ ಅಂದ್ರೆ ಎಷ್ಟು ಮೋಸ ಅಂದ್ರೆ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೋಸ. ಆದ್ರೂ ಕೂಡ ಒಂದು ಕೂಡ ರಿಯಾಕ್ಷನ್ ಇಲ್ಲ ಅಂತೆ. ನೋಡಿ, ಭಕ್ತಿಯಲ್ಲಿ ಬರುವಾಗ ನಮಗೆ ಕಂಟಿನ್ಯೂಸ್ ನಮ್ಮನ್ನು ದೂರುವಂಥದ್ದು, ನಮಗೆ ಪ್ರೆಸಿಡೆಂಟ್ ಬೈಯುವಂಥದ್ದು, ಈ ರೀತಿ ಬೈದು ನಾವು ಒಂದೆರಡು ದಿವಸ ಬಿಟ್ಟು ಹೋಗ್ತೇವೆ. ನಾವು ಈ ಭಕ್ತಿ ಕೂಡ ಬೇಡ, ಏನು ಕೂಡ ಬೇಡ. ಯಾಕೆಂದ್ರೆ ನಮ್ಮನ್ನು ದೂರಬಾರ್ದು, ನಮ್ಮನ್ನು ಹೊಗಳ್ಬೇಕು. ದೂರಿದ್ರೆ ನಾವು ಅಲ್ಲಿ ಇರುವುದಿಲ್ಲ. ಆದರೆ ನಿಜವಾದ ಮನಸ್ಸು ಎಲ್ಲಿರುವುದಂದ್ರೆ ದೂರ್ಬೇಕಂತೆ, ಬೈತಾ ಇರ್ಬೇಕಂತೆ. ಅದು ನಿಜವಾದ ಮನಸ್ಸಿ. ಅದು ಯಾರಿಗೆ? ಶುದ್ಧ ಭಕ್ತನಿಗೆ. ಪ್ರಭುಪಾದ ಒಂದು ಕಡೆ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, ಸಪೋಸ್ ಇನ್ ಟೆಂಪಲ್ ಸೀನಿಯರ್ ಡ್ಯೂಟಿ ಸ್ಕೋಲ್ಡ್ಸ್, ಇಟ್ ಇಸ್ ಎ ಮರ್ಸಿ ಅಂತೆ. ಯು ವಿಲ್ ರ್ಯಾಪಿಡ್ಲಿ ಗ್ರೋ ಇನ್ ಭಕ್ತಿ. ಹಾಗಾಗಿ ನೋಡಿ, ಇಂಥದೆಲ್ಲ ನಾವು ಇದನ್ನೆಲ್ಲ ಪ್ರಭುಪಾದ ಹೇಳಿದನ್ನೆಲ್ಲ ನಾವು ಗಮನಿಸಿದಾಗ, ಯುಧಿಷ್ಠಿರ ಮಹಾರಾಜ ಅವರ ಲೈಫ್ ಅನ್ನು ನೋಡುವಾಗ ನಮ್ಗೆ ಆಗ್ತದೆ, ಈಸ್ ಅ ರಿಯಲ್ ಡಿವೋಟಿ, ಈಸ್ ಅ ರಿಯಲ್ ಪ್ರಾಕ್ಟಿಸಿಂಗ್ ಡಿವೋಟಿ. ಡಿವೋಟಿ ಅಂದ್ರೆ ಹೇಗಿರ್ಬೇಕು, ಯುಧಿಷ್ಠಿರ ಮಹಾರಾಜ ನಾವು ಕಲಿಬೇಕು. ಸುಲಭ ಅಲ್ಲ ನೋಡಿ, ಈ ರೀತಿ ಪ್ರಾಕ್ಟೀಸ್ ಮಾಡುವುದು ಸುಲಭ ಅಲ್ಲ. ನೀವು ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಗೆ ಅಂದ್ರೆ ಬೈಗಳು ಸಿಗುವಂತದ್ದು. ನಿಮ್ಗೆ ಆ ರಾತ್ರಿ ನಿಮ್ಗೆ ನಿದ್ದೆ ಬರ್ಲಿಕ್ಕಿಲ್ಲ. ಯಾಕೆ ನನಗೆ ಬೈದು, ನಾನು ಸರಿ. ಈಗ ನಮ್ಮ ಟೆಂಪಲ್ ಅಲ್ಲಿ ಒಂದು ಸೀನಿಯರ್ ಡ್ಯೂಟಿ ಇದ್ದಾರೆ. ಅವ್ರು ಹೆಚ್ಚಾಗಿ ಯಾರ ಹತ್ರ ಮೀಟ್ ಆಗುದಿಲ್ಲ, ಭೇಟಿ ಆಗುದಿಲ್ಲ. ಈಸ್ ಎ ಅಂತ ಹೇಳುವಂಥದ್ದು, ಈಸ್ ಟೈಪ್ ಆಫ್ ಯೋಗಿ. ಹಾಗೆ ಅವರದ್ದು ನಾನು ಈಗ ನಿನ್ನೆ ರಾತ್ರಿ ಕೂಡ ಅವರತ್ರ ಮಾತಾಡಿದೆ. ಈಗ ಟೆಂಪಲ್ ಅಲ್ಲಿ ನಾವು 3 ಮಾತ್ರ ಇರುವಂತದ್ದು, ನಾನು, ಪ್ರೆಸಿಡೆಂಟ್, ಮತ್ತೆ ಅವರು ಯಾರು ಇನ್ನೊಂದು ಡಿವೋಟಿ. ಉಳಿದವರೆಲ್ಲ ಅಲ್ಲಿ ಇದ್ದಾರೆ. ನಾನು ಇಲ್ಲಿಂದ ಮಂಗಳಾರತಿಗೆಲ್ಲ ಹೋಗುವಂಥದ್ದು. ಹಾಗೆ ಅವರು ಯಾವಾಗಲೂ ಈ ರೀತಿ ಹೇಳುವಂಥದ್ದು, ಎಂತ, ನಾನು ಇನ್ಸಿಗ್ನಿಫಿಕೆಂಟ್, ನಾನು ಡಿವೋಟಿ ಅಲ್ಲ. ಹಾಗಾಗಿ ಭಕ್ತಿಯಲ್ಲಿ ಅಡ್ವಾನ್ಸ್ ಆದವರು ಈ ರೀತಿ ಹೇಳ್ತಾರೆ, ಎಸ್ ನನಗೆ ಬೈಗಳು ಸಿಗಬೇಕು, ನಾನು ಪ್ರಭುಪಾದ ಹ್ಯಾಸ್ ಟು ಪನಿಷ್ ಮೀ, ಕೃಷ್ಣ ಹ್ಯಾಸ್ ಟು ಪನಿಷ್ ಮೀ, ಬಿಕಾಸ್ ಐ ಆಮ್ ನಾಟ್ ಸೀರಿಯಸ್, ಐ ಆಮ್ ನಾಟ್ ಏಬಲ್ ಟು ಪ್ರೀಚ್. ತುಂಬಾ ಪ್ರೀಚಿಂಗ್ ಮಾಡಿದ್ದಾರೆ ಅವರು. ಹಾಗಾಗಿ ನೋಡಿ, ಇದೆಲ್ಲ ಭಕ್ತನ ಗುಣಗಳು. ಹಾಗಾಗಿ ನಾವು ಯುಧಿಷ್ಠಿರ ಮಹಾರಾಜನ್ನು ನೋಡುವಾಗ ಅವರ ವರ್ತನೆ, ಅವರ ನಡವಳಿಕೆ, ಇದನ್ನು ನಾವು ಅಂದ್ರೆ ಅವರಿಂದ ನಾವು ಇಂಬೈಬ್ ಮಾಡ್ಬೇಕು. ಎಸ್, ಯುಧಿಷ್ಠಿರ ಮಹಾರಾಜಲ್ಲಿರುವ ಸ್ವಲ್ಪ ಭಕ್ತಿ ನಮಗೆ ಸಿಕ್ಕಿದ್ರೆ ಸಾಕು. ಅಂದ್ರೆ ಮೀನ್ ಅಂತಂದ್ರೆ ಆ ನೋವನ್ನು ತಿನ್ನುವಂತ ಶಕ್ತಿ. ಮುಳ್ಳು ಈಗ ನಮ್ಗೆ ಚುಚ್ಚಿದ್ರೆ ನಮ್ಗೆ ರಕ್ತ ಬರ್ತದೆ, ನೋವಾಗ್ತದೆ.
ನಮ್ಗೆ ಮುಳ್ಳು ಚುಚ್ಚುವುದು ಬೇಡ. ಆದ್ರೆ ಶುದ್ಧ ಭಕ್ತರು ಹೇಗೆ ಅಂದ್ರೆ ಮುಳ್ಳಲ್ಲೇ ನಡೆಯುವಂಥದ್ದು, ಅವರಿಗೆ ಚುಚ್ಚುತ್ತಾ ಇರ್ಬೇಕು. ಇದು ಪ್ರಾಕ್ಟೀಸ್ ಮಾಡುವಂಥದ್ದು, ಹೇಳುವಂಥದ್ದು. ನಾನು ಗಂಟೆಗಟ್ಟಲೆ ಕ್ಲಾಸ್ ಕೊಡ್ಬೋದು ನಿಮಗೆ. ಆದ್ರೆ ನಿಜವಾಗಿ ನಾವು ಪ್ರಾಕ್ಟೀಸ್ ಮಾಡುವಾಗ ಗೊತ್ತಾಗ್ತದೆ. ದೂದ್ ಕಾ ದೂದ್, ಪಾನಿ ಕಾ ಪಾನಿ. ಸುಲಭದ ಕೆಲಸ ಅಲ್ಲ. ಹಾಗಾಗಿ ನಿಮ್ಗೆ ನಮ್ಗೆ ಅಂತಂದ್ರೆ ಯುಧಿಷ್ಠಿರ ಮಹಾರಾಜ್ ಮಾಡಿದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರದನ್ನು ಫಾಲೋ ಮಾಡಿದ್ದಾರೆ. ಮತ್ತೆ ನೋಡಿ ಇನ್ನೊಂದು ವಿಷಯ ಯುಧಿಷ್ಠಿರ ಮಹಾರಾಜ್ ಇದು. ಯುಧಿಷ್ಠಿರ ಮಹಾರಾಜ್ ಈಸ್ ಎ ಕ್ವಾಲಿಫೈಡ್ ಕಿಂಗ್, ರಾಜಋಷಿ ಅವರು. ಅದು ಹೇಳುವಂಥದ್ದು ನನಗೆ ಅರ್ಹತೆ ಇಲ್ಲ ಅಂತ. ಅರ್ಹತೆ ಇಲ್ಲ. ಇದನ್ನು ಕೂಡ ನಾವು ಕಲಿಯುವಂಥದ್ದು, ಅವರಿಂದ ಕಲಿಯುವಂಥದ್ದು ಈ ವಿಷಯ ಕೂಡ. ಮತ್ತೆ ಇನ್ನೊಂದು ವಿಷಯ, ಎಲ್ಲರೂ ಹೇಳ್ತಾರೆ ಅವ್ರು ಒಪ್ಪುದಿಲ್ಲ, ಲಾಸ್ಟ್ಗೆ ಭೀಷ್ಮ ಹೇಳುವಂಥದ್ದು ಒಪ್ತಾರೆ. ಒಪ್ಪಿದ ಮೇಲೆ ನಮ್ಗೆ ನಮ್ಮ ಜೀವನ ಪೂರ್ತಿ ನಮ್ಗೆ ಯಾರಾದ್ರೂ ಸಮಸ್ಯೆ ಕೊಡ್ತಾ ಇರ್ತಾರೆ, ಜೀವನ ಪೂರ್ತಿ ನಾವು ಮತ್ತೆ ಅವರನ್ನು ತಂದು ನಮ್ಮ ಮನೆಯಲ್ಲಿ ಇಟ್ಟು ಅವರ ಯೋಗಕ್ಷೇಮವನ್ನು ಮಾಡ್ಲಿಕ್ಕೆ ಆಗ್ತದೆ? ಎಸ್, ಇದು ಪ್ರಶ್ನೆ. ಈಗ ನೋಡಿ, ನೀವೊಂದು 22 ವರ್ಷ ನೀವು ಮನೆಯಲ್ಲಿ ಇದ್ದೀರಿ, ನಿಮ್ಗೆ ಸಮಸ್ಯೆ ಕೊಟ್ಟಿದ್ದಾರೆ 22 ವರ್ಷ ಕೂಡ. ಮತ್ತೆ ನೀವು ಹೊಸ ಮನೆ ಕಟ್ತೀರಿ, ಅಲ್ಲಿ ನೀವು ಅವರನ್ನು ತಂದು ಕೂರಿಸ್ತೀರಾ? ಎಸ್, ಇದು ಪ್ರಶ್ನೆ. ಇಲ್ಲ ಪ್ರಭುಜಿ, ಹಾ, ಇಲ್ಲ, ಕೂತ್ಕೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೂರಿಸೋರಿದ್ದೀರಾ? ನಾನು ಅಡ್ಡ ಬೀಳ್ತೇನೆ ಕೂರಿಸೋರಿದ್ರೆ. ದಂಡವತ್, ನಿಮ್ಗೆ ದಂಡವತ್ ಮಾಡ್ತೇನೆ ನಾನು. ಇಮಿಡಿಯೇಟ್ ಇಲ್ಲಿ ದಂಡವತ್ ಮಾಡ್ತೇನೆ. ಎಸ್, ಯಾರಾದ್ರೂ ಕೂರಿಸೋರು ಇದ್ದೀರಾ? ನಿಮ್ಗೆ ಜೀವನ ಪೂರ್ತಿ ಸಮಸ್ಯೆ ಕೊಟ್ಟಿದ್ದಾರೆ, ಒಂದೇ ಮನೇಲಿ ಇದ್ದೀರಿ, ಈಗ ನೀವು ಹೊಸ ಮನೆ ಕಟ್ಟಿದ್ದೀರಿ, ಅಲ್ಲಿಗೆ ಅವರನ್ನು ನೀವು ಕರೀತೀರಾ? ಇಲ್ಲ ಗುರುಜಿ. ಹಾಗಾಗಿ ಪ್ರಾಕ್ಟೀಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡುವಾಗ ನಿಜವಾದ ರಿಯಲೈಸೇಷನ್ ಬರುವಂಥದ್ದು. ಡಿವೋಷನ್ ಸರ್ವಿಸ್ ಕ್ಲಾಸ್ ಕೊಡ್ಬೋದು, ಒಳ್ಳೆ ಕ್ಲಾಸ್ ಕೂತ್ಕೊಂಡು. ಈಗ ಲೆಕ್ಚರರ್ಸ್ ಎಲ್ಲ ಒಳ್ಳೆ ಕ್ಲಾಸ್ ಕೊಡ್ತಾರೆ, ಯಾಕಂದ್ರೆ ಕಾಲೇಜಲ್ಲಿ ಅವ್ರಿಗೆ ಕೊಟ್ಟು ಅಭ್ಯಾಸ ಇರ್ತದೆ. ಒಳ್ಳೆ ಕ್ಲಾಸ್ ಕೊಡ್ತಾರೆ, ಕೂತ್ಕೊಂಡು ಕ್ಲಾಸ್ ಕೊಡ್ಬೋದು. ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ನಾವು ಎಂತ ಹೇಳ್ತೇವೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಹಾಗೆ ಯುಧಿಷ್ಠಿರ ಮಹಾರಾಜ್ ಎಂತ ಮಾಡುವಂತದ್ದು? ಯುಧಿಷ್ಠಿರ ಮಹಾರಾಜ್ ದೊಡ್ಡಪ್ಪ ಧೃತರಾಷ್ಟ್ರ ಮತ್ತೆ ದೊಡ್ಡಮ್ಮ ಗಾಂಧಾರಿಯನ್ನು ಮನೆಯಲ್ಲಿ ತಂದು ಸೇವೆ ಮಾಡುವಂಥದ್ದು. ಡೈಲಿ ಬೆಳಿಗ್ಗೆ ಬಂದು, ಎಸ್ ನೀವು ಹೇಗಿದ್ದೀರಿ, ಎಲ್ಲವೆಲ್ಲ ಸರಿ ಉಂಟಾ ನೋಡಿ. ಇದು ಆರ್ಟಿಫಿಷಿಯಲಿ 1-2 ದಿವಸ ಮಾಡ್ಬೋದಂತೆ, ಕಾಟಾಚಾರಕ್ಕೋಸ್ಕರ, ಜಸ್ಟ್ ಫಾರ್ ನೇಮ್ ಸೇಕ್ ಮಾಡ್ಬೋದು 1-2 ದಿವಸ. ಅದು ದಿನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಳಗೆ ಜನ್ವೀನ್ ಎಂತ ಲವ್ ಉಂಟು. ಪ್ರಭುಪಾದ ಹೇಳುವಂಥದ್ದು, when there is a genuine love inside, it will reflect outside. ರಿಫ್ಲೆಕ್ಷನ್ ಆಗ್ತದೆ. ಹಾಗೆ ಯುಧಿಷ್ಠಿರ ಮಹಾರಾಜ ಹತ್ರ ಜನ್ವಿನ್ ಲವ್ ಇತ್ತು. ಆ ಜನ್ವಿನ್ ಲವ್ ಇದ್ದ ಕಾರಣ ಅವರಿಗೆ ಹಾಗೆ ಮಾಡ್ಲಿಕ್ಕೆ ಆಯ್ತು. ಅವರಿಗೆ ಶತ್ರು ಯಾರು ಇಲ್ಲ. ಅವರು ಧೃತರಾಷ್ಟ್ರನನ್ನು ಶತ್ರು ಅಂತ ಕನ್ಸಿಡರ್ ಮಾಡಲಿಲ್ಲ. ಇವೊಂದು ಅವರಿಗೆ ತೊಂದರೆ ಕಂಟಿನ್ಯೂಸ್ ತೊಂದರೆ ಕೊಡ್ತಾ ಇದ್ರು. ಹಾಗಾಗಿ ಭಗವದ್ ಭಕ್ತ ಯಾವಾಗ್ಲೂ ಎಸ್ ಇವರು ಹೀಗೆ ಮಾಡಿದ್ರು, ಅವರಿಗೆ ಶಾಪ ಕೊಡಿ. ನಾವು ಆದ್ರೆ ಇಮಿಡಿಯೇಟ್ ನಾವು ಈಗ ಹಲ್ಲೆಲ್ಲ ಕಚ್ಚಿ ಅವೋ ಎಂತದ ಮಟಾಶ್ ಆಗ್ಬೇಕವ, ಅವನ್ನೆಲ್ಲ ಕಚ್ಚಬೇಕು, ಅವ ನನಗೆ ಹೀಗೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುದಿಲ್ಲ, ಅವೋ ಈಗೀಗ ನಾವು ಹಲ್ಲೆಲ್ಲ ಕಚ್ಚಿ ನಾವು ಶಾಪ ಕೊಡ್ತೇವೆ. ನನಗೆ ಹೀಗೆ ಮಾಡಿದಾನ, ಅವೋ ಉದ್ಧಾರ ಆಗುದಿಲ್ಲ, ಅವೋ ಭಸ್ಮ ಆಗಿ ಬಿಡ್ತಾನೆ ಅವ, ಈ ರೀತಿ ನಾವು ಮಾಡ್ತೇವೆ. ಅದು ಯುಧಿಷ್ಠಿರ ಮಹಾರಾಜ ಹಾಗೆ ಮಾಡ್ಲಿಲ್ಲ. ನನ್ನಲ್ಲಿ ಎಲ್ಲ ತಪ್ಪಿರುವಂತದ್ದು, ಅವರಲ್ಲಿ ಏನು ತಪ್ಪಿಲ್ಲ. ಧೃತರಾಷ್ಟ್ರ ಸರಿ, ಗಾಂಧಾರಿ ಸರಿ. ನೋಡಿ, ಈ ಪ್ಲಾಟ್ಫಾರ್ಮ್ ಸುಲಭದಲ್ಲಿ ಬರುವುದಿಲ್ಲ. ಸುಲಭದಲ್ಲಿ ಈ ಪ್ಲಾಟ್ಫಾರ್ಮ್ ಬರುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟದ ನೆಲೆಯಲ್ಲಿದ್ದ ಕಾರಣ ಯುಧಿಷ್ಠಿರ ಮಹಾರಾಜ ಇದು ಸಾಧ್ಯ ಆಯ್ತು. ಹಾಗಾಗಿ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗುದಂದ್ರೆ ಇದೆಲ್ಲ ಕ್ವಾಲಿಟೀಸ್ ಬರ್ಬೇಕಂತೆ.
ಎಸ್, ಈಗ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳುವಂತದ್ದು, ಇಂಥ ಯುಧಿಷ್ಠಿರ ಮಹಾರಾಜಲ್ಲಿ ಇರುವಂತ ಕ್ವಾಲಿಟೀಸ್ ಅನ್ನು ನಮ್ಮ ಜೀವನದಲ್ಲಿ ನಮ್ಗೆ ಅಳವಡಿಸ್ಲಿಕ್ಕೆ ಆಗ್ತದಾ? ಎಸ್, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನಿಮ್ಮ ಅಭಿಪ್ರಾಯ ಹೇಳಿ. ಎಸ್, ಹರೇ ಕೃಷ್ಣ. ಇಲ್ಲ ಪ್ರಭುಜಿ. ಬಹಳ ಕಷ್ಟ ಪ್ರಭುಜಿ. ಪ್ರಯತ್ನ ಪಟ್ರೆ ಆಗುತ್ತೆ ಗುರುಜಿ. ಪ್ರಯತ್ನ ಮಾಡ್ಬೇಕು. ಬಹಳ ಕಷ್ಟ. ಪ್ರಯತ್ನ ಪಟ್ರೆ ಆಗತ್ತೆ ಪ್ರಭುಜಿ. ಪ್ರಯತ್ನ ಪಟ್ರೆ ಆಗುತ್ತೆ. ಶುದ್ಧ ಭಕ್ತರಿಗೆ ಆಗ್ಬಹುದು ಗುರುಜಿ. ತುಂಬಾ ಪ್ರಯತ್ನ ಮಾಡ್ಬೇಕು, ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಹೇಗೆಂದ್ರೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಇಲ್ಲ ನಿಮ್ಮ ಮೊಮ್ಮಗ, ಹೆಚ್ಚಿನ ಪ್ರಾಯದವರು, ನಿಮ್ಮ ಮೊಮ್ಮಗ ಇದ್ದಾನೆ, ಮಗ ಇದ್ದಾನೆ. ಈಗ ಅವ 10th ಅಲ್ಲಿ ಅವನಿಗೆ ಮಾರ್ಕ್ಸ್ 270 ಔಟ್ ಆಫ್ 600. ಈಗ 270 ಮಾರ್ಕ್ಸ್ ಬಂದವನಿಗೆ ನೀವು ಒಂದು ಡಾಕ್ಟರ್ ಇಲ್ಲದೆ IAS IPS ಮಾಡ್ಲಿಕ್ಕೆ ನೀವು ಹೇಳ್ತೀರಿ. ಎಸ್, ನೀನು IAS ಮಾಡ್ಬೇಕು, ನೀನು IPS ಮಾಡ್ಬೇಕು, ನೀನು IRS ಮಾಡ್ಬೇಕು, ನೀನು MBBS ಮಾಡ್ಬೇಕು. ಇದು ಸುಲಭವಾ? ಎಸ್, ಈಗ ನಿಮ್ಮಲ್ಲಿ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಇದು ಸುಲಭವಾ? ಇಲ್ಲ ಗುರುಜಿ, ತುಂಬಾ ಕಷ್ಟ. ಆಗೋದಿಲ್ಲ. ಆಗೋದು ಯಾಕೆ ಅವನಿಗೆ ಆಗುದಿಲ್ಲ ಮಾಡ್ಲಿಕ್ಕೆ MBBS IAS? ಗೆದ್ದಿಲ್ಲ ಅವನು. ಅವನ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅನ್ನ ಅರ್ಥಕೋಬೇಕು ಗುರುಜಿ ಫಸ್ಟ್. ಪರ್ಫಾರ್ಮೆನ್ಸ್ ಅದು 270 ಮಾರ್ಕ್ಸ್ ಅವನಿಗೆ ಅದೇ ಅದು ಆ ಮಾರ್ಕ್ಸ್ ಇಂದ ಆಗಲ್ಲ ಅಂತಾನೆ, ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ. ಓಕೆ, ಹಾಗೆ ನೀವು ಒಪ್ಪಿದ್ದೀರಿ ಆಗುದಿಲ್ಲ ಅಂತ. ಅದೇ ರೀತಿ ನಾವು ಕೂಡ ಈಗ ನಾವು ಭಕ್ತಿಯಲ್ಲಿ ನಾವು 240 ಕೂಡ ಅಲ್ಲ, ನಮ್ದು ಈಗ 240ಗಿಂತ ಕೆಳಗೆ, ನಾವು 40% ಕೆಳಗೆ ಇದ್ದೇವೆ ನಾವು. ಹಾಗಾಗಿ ನಮ್ಗೆ ಈ ಪ್ಲಾಟ್ಫಾರ್ಮ್ ಹೋಗ್ಲಿಕ್ಕೆ ಇನ್ನು ಕೋಟಿಗಟ್ಟಲೆ ಲೈಫ್ ಬೇಕಾದಿತ್ತು. ಸುಲಭ ಅಲ್ಲ, ಆದ್ರೆ ಪ್ರಯತ್ನ ಮಾಡ್ಬೇಕು. ಅಸಾಧ್ಯ ಅನ್ನೋದು ಕೃಷ್ಣ ಡಿಕ್ಷನರಿ ಇಲ್ಲ. ಆದ್ರೆ ನಾವೀಗ ನಾನು ಕೂಡ ಆ ಕ್ಯಾಟಗರಿ ಬರುವವ. 240 ಮಾರ್ಕಿನ ಕೆಳಗೆ ಅಂದ್ರೆ ನಾವೆಲ್ಲ ಫೇಲ್ ಸ್ಟೂಡೆಂಟ್ಸ್, ನಾವು ಪಾಸ್ ಸ್ಟೂಡೆಂಟ್ಸ್ ಅಲ್ಲ. ಹಾಗಾಗಿ ಆ ಪ್ಲಾಟ್ಫಾರ್ಮ್ಗೆ ಆ ಕ್ವಾಲಿಟೀಸ್ ಅನ್ನು ನಾವು ಇಂಪ್ರೂವ್ ಮಾಡ್ಲಿಕ್ಕೆ ಸುಲಭದ ಕೆಲಸ ಅಲ್ಲ, ತುಂಬಾ ಕಷ್ಟ. ಹಾಗಾಗಿ ನಾವು ಎಂತಂದ್ರೆ ಅನುಕರಣೆ ಮಾಡ್ಲಿಕ್ಕೆ ಯುಧಿಷ್ಠಿರ ಮಹಾರಾಜನ್ನು ಅನುಸರಣೆ ಪ್ರಭುಪಾದ ಹೇಳುವಂಥದ್ದು, when you see the qualities of pure devotees, just you pay obeisance, that's it. You pay obeisance. ಅವರ ಇರ್ತಲ್ಲಿ ಕ್ವಾಲಿಟೀಸ್ ನನಗೆ ಬರಬೇಕು, ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸುಲಭದಲ್ಲಿ ಬರುವುದಿಲ್ಲ ಅದು. ಆ ನೋವನ್ನು ತಿನ್ನುವಂಥದ್ದು ನೋವೇ ಅಲ್ಲ. ಅಂದ್ರೆ ಐ ಡಿಸರ್ವ್, ನನಗೆ ಕೊಡಿ, ಇನ್ನೂ ಜಾಸ್ತಿ ಕೊಡಿ ನೋವು. ನಾವು ಹೇಳ್ತೇವಾ? ಇಲ್ಲ, ನಮ್ಗೆ ಆ ರೀತಿ ಹೇಳಲಿಕ್ಕೆ ಆಗುದಿಲ್ಲ. ನಮ್ಗೆ ಹತ್ರ ಶಕ್ತಿ ಕೂಡ ಇಲ್ಲ, ನೋವನ್ನು ಸಹಿಸುವಂತ ಶಕ್ತಿ ಕೂಡ ಇಲ್ಲ. ಆದ್ರೆ ಯುಧಿಷ್ಠಿರ ಮಹಾರಾಜ ಹತ್ರ ಇದೆಲ್ಲ ಇತ್ತು. ಹಾಗಾಗಿ ಅವರು ಪ್ರಭುಪಾದ ಹೇಳುವಂಥದ್ದು, ಈಸ್ ಅ ರಾಜ ಋಷಿ, ದೇರ್ ಇಸ್ ನೋ ಅದರ್ ಪರ್ಸನ್ ಲೈಕ್ ಯುಧಿಷ್ಠಿರ ಮಹಾರಾಜ್. ಇನ್ನೊಂದು ಪೀಸ್ ಇಲ್ಲ, ಒಂದೇ ಪೀಸ್ ಯುಧಿಷ್ಠಿರ ಮಹಾರಾಜ್. ಹಾಗೆ ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂದ್ರೆ, ಈಗ ನಮ್ದು ಎಂತ ಹೇಳುವಂಥದ್ದು, ಡೆಮೋಕ್ರಸಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದ ಪ್ರೆಸಿಡೆಂಟ್ ಇದ್ದಾರೆ. ಈ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಯಾವುದೇ, ನಮ್ಮ ಕಂಟ್ರಿ ಅಲ್ಲ, ಬೇರೆ ಕಂಟ್ರಿ, ಯಾವ ಕಂಟ್ರಿ ಕೂಡ ಯುಧಿಷ್ಠಿರ ಮಹಾರಾಜ ಎದುರು ಏನು ಅಲ್ಲ. ಯುಧಿಷ್ಠಿರ ಮಹಾರಾಜ ಎದುರು ಏನು ಅಲ್ಲ, ಯಾರು ಏನು ಅಲ್ಲ. ಪ್ರಭುಪಾದ ಹೇಳುವಂಥದ್ದು ಯಾಕೆಂದ್ರೆ ಈ ವಾಸ್ ರಾಜ ಋಷಿ. ಹಾಗೆ ಇವತ್ತು ನಾನು ಯುಧಿಷ್ಠಿರ ಮಹಾರಾಜದು ಇಲ್ಲಿಗೆ ತರುವಂತ ನನಗೊಂದು ಭಗವಂತ ಇನ್ಸ್ಪಿರೇಷನ್ ಕೊಟ್ಟ. ಹಾಗೆ ಭಗವದ್ಭಕ್ತ ಎಂದು ಪ್ರಾರ್ಥಿಸುದು. ಯಾಕೆಂದ್ರೆ ಭಗವದ್ಭಕ್ತನಿಗೆ ದುಷ್ಟರು ನೀಡುವ ತೊಂದರೆ ಅದು ತೊಂದರೆ ಅಲ್ಲ. ನಮಗೆ ದುಷ್ಟರು ನೀಡುವಾಗ ಅದು ನಮಗೆ ತೊಂದರೆ. ಆಗ ನಾವು ಪ್ರಾರ್ಥಿಸ್ತೇವೆ, ಭಗವಂತ ಎಲ್ಲಿದ್ದಿ ಭಗವಂತ, ದಯವಿಟ್ಟು ಬಾ ಭಗವಂತ, ದುಷ್ಟರು ನನಗೆ ಸಮಸ್ಯೆ ಮಾಡ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ನಮ್ಮ ಪ್ರಾರ್ಥನೆಗೆ ಭಗವಂತ ಬರುವುದಿಲ್ಲ. ನಾವು ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ಭಗವಂತ ಬರುವುದಿಲ್ಲ. ಅದು ನಮ್ಗೆ ದುಷ್ಟರು ನಮ್ಗೆ ಇದು ಮಾಡುವಾಗ ಬರ್ಬೇಕಂತ. ಆದ್ರೆ ಯುಧಿಷ್ಠಿರ ಮಹಾರಾಜಿಗೆ ಎಷ್ಟು ತೊಂದರೆ ಕೊಟ್ಟರು ದುಷ್ಟರು, ಆದ್ರೆ ಅವರು ಪ್ರಾರ್ಥಿಸ್ಲಿಲ್ಲ. ಯಾಕೆಂದ್ರೆ ಅವರು ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆಯಲ್ಲಿದ್ರು.
ಯಾವಾಗ ನೀವು ಹೈಯರ್ ಟೇಸ್ಟ್ ಅಲ್ಲಿ ಇರ್ತೀರಿ ಆಗ ಇದೆಲ್ಲ ಪೇನ್ ಅಲ್ಲ, ಇಟ್ಸ್ ಲೈಕ್ ಎ ಪಿಂಚಿಂಗ್. ಹೇಗೆ ಇದೆಲ್ಲ ಅವರಿಗೆ ತೊಂದರೆ, ಅದು ಪಿಂಚ್ ಮಾಡುವ ನಮ್ಗೆ ಏನು ಅದು ಆಗುದಿಲ್ಲ, ಅಂದ್ರೆ ಚೂಟು. ಈಗ ನಿಮ್ಗೆ ಯಾರಾದ್ರು ಪಿಂಚ್ ಮಾಡಿದ್ರೆ ಸ್ವಲ್ಪ ನೋವಾಗ್ತದೆ ಅಷ್ಟೇ, ಅದೇನು ಟಾಲರೇಟ್ ಮಾಡ್ಬೋದು. ಹಾಗೆ ಅವರಿಗೆ ನೋವೇ ಅಲ್ಲ ಅಂತ, ಯಾಕೆಂದ್ರೆ ಅವರು ಅದನ್ನು ನೋವಾಗಿ ಕನ್ಸಿಡರ್ ಮಾಡಿಲ್ಲ. ಎಸ್, ಪ್ರಾರ್ಥಿಸುವುದಿಲ್ಲ ಅಥವಾ ತನಗೆ ರಕ್ಷಣೆ ನೀಡಬೇಕು ಸಹ ಆತನನ್ನು ಪೀಡಿಸುವುದಿಲ್ಲ. ನೋಡಿ, ರಕ್ಷಣೆಗೆ ಪೀಡಿಸುವುದಿಲ್ಲ ಯಾರು? ಭಗವದ್ಭಕ್ತ. ಹಾಗೆ ಭಗವದ್ಭಕ್ತ ಅಂದ್ರೆ ಇದು ದೊಡ್ಡ ಟೈಟಲ್, ಮಾಮೂಲಿ ಟೈಟಲ್ ಅಲ್ಲ. ಬದಲಾಗಿ ಭಗವಂತನೇ ಭಕ್ತರ ರಕ್ಷಣೆ ನೀಡಲು ಆದ್ರೆ ಕೃಷ್ಣ ಯುಧಿಷ್ಠಿರ ಮಹಾರಾಜಿಗೆ ಹೇಗೆ ರಕ್ಷಣೆ ನೀಡುವುದು ಇದೇ ಯೋಚನೆಯಲ್ಲಿ ಇದ್ದ. ಹೇಗೆ ಅಂದ್ರೆ ಭಗವಂತನಿಗೆ ಬೇಡ, ಆದ್ರೆ ಕೃಷ್ಣ ಬಿಡುವುದಿಲ್ಲ. ಭಗವಂತ ನನಗೆ ಸನ್ಮಾನ ಬೇಡ 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 ಅಂತ ಹೇಳ್ತಾನೆ, ಸಾರಿ ಭಗವದ್ಭಕ್ತ. ಆದ್ರೆ ಕೃಷ್ಣ ಅವನ ಹಿಂದೆ ಇರ್ತಾನೆ. ಅವನನ್ನು ಹೇಗೆ ನಾನು ಗ್ಲೋರಿಫೈ ಮಾಡುವಂಥದ್ದು, ಯಾವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಇದಕ್ಕೆ ಎಕ್ಸಾಂಪಲ್ ಮಾಧವೇಂದ್ರಪುರಿ. ಈಗ ಶೀರ್ಚೂರ್ ಗೋಪಿನಾಥ್ ಅಲ್ಲಿ ಕ್ಷೀರವನ್ನು ಬಚ್ಚಿಟ್ಟನ್ನು ಗೊತ್ತಾದ ಕೂಡಲೇ ಜಗನ್ನಾಥಪುರಿಗೆ ಬರ್ತಾನೆ. ಅಲ್ಲಿ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ, ಎಲ್ಲರಿಗೂ ಹೇಳ್ತಾನೆ. ಆ ಕೃಷ್ಣ ಬಿಡುವುದಿಲ್ಲ. ತನ್ನ ಪುತ್ರರು ಭಗವಂತನಿಂದ ಕೊಲ್ಲಲ್ಪಡುವುದು ಸಹ ಭಗವತ್ ಅನುಗ್ರಹವೆಂದು ದಿತಿಯು ತಿಳಿದಳು. ಹಾಗಾಗಿ ನೋಡಿ, ದಿತಿಗೆ ಗೊತ್ತುಂಟು, ಈಗ ಭಗವಂತ ಅವಳ ಪುತ್ರರನ್ನು ಕೊಂದ್ರೆ ಅದು ಭಗವತ್ ಅನುಗ್ರಹ. ಈಗ ಅವಳ ಪುತ್ರರು ರಾಕ್ಷಸರು, ಆದ್ರೂ ಕೂಡ ಭಗವಂತ ಕೊಂದ್ರೆ ಅದು ಭಗವತ್ ಅನುಗ್ರಹ. ಆದ್ರಿಂದಲೇ ಭಗವಂತನ ಚಕ್ರ ಮತ್ತು ಬಾಹುಗಳ ಉದಾರವೆಂದು ಭಾವಿಸಿದಳು. ಯಾರಾದರೂ ಭಗವಂತ ಚಕ್ರದಿಂದ ಹತನಾದರೆ ಆತ ಭಗವಂತನ ಬಾಹುಗಳನ್ನು ನೋಡುವಷ್ಟು ಭಾಗ್ಯಶಾಲಿಯಾಗಿರ್ತಾನೆ. ಹಾಗಾಗಿ ಭಗವಂತನ ಚಕ್ರದಿಂದ ಹತ ಆಗುವುದಂದ್ರೆ ತುಂಬಾ ಶ್ರೇಷ್ಠ ಅಂತೆ. ಇದರ ಅರ್ಥ ಎಂತ? ನಾವು ಇದು ರ್ಯಾರ್, ಎಲ್ಲರಿಗಿಂತ ಸಿಗುವುದಿಲ್ಲ. ಇದು ಭಗವಂತನ ಪ್ಲಾನ್. ಭಗವಂತನೇ ಎಂತ ಮಾಡುವ, ಅವನಿಗೆ ಲೀಲೆ ಮಾಡ್ಲಿಕ್ಕೋಸ್ಕರ ಈ ರೀತಿ ಮಾಡುವಂಥದ್ದು. ಜಯ ವಿಜಯರನ್ನು ಇಬ್ಬರನ್ನು ಇಟ್ಟು ಅಲ್ಲಿ ಈ ನಾಲ್ಕು ಕುಮಾರರು ಬರುವಂಥದ್ದು, ಮತ್ತೆ ಅವರು ಶಾಪ ಕೊಡುವಂಥದ್ದು, ಮತ್ತೆ ಅವ್ರ ನೆಕ್ಸ್ಟ್ ಈ ಇದೆಲ್ಲ ಭಗವಂತ ಲೀಲೆ ಮಾಡ್ಲಿಕ್ಕೋಸ್ಕರ ಭಗವಂತ ಮಾಡುವಂಥದ್ದು. ಹಾಗೆ ಭಗವಂತನ ಚಕ್ರದಿಂದ ಹತ ಆಗುವಂಥದ್ದು ಸುಲಭದ ಕೆಲಸ ಅಲ್ಲ. ಅದಂದ್ರೆ ಅದು ಕೂಡ ಭಗವಂತನ ಪ್ಲಾನ್ ಅಲ್ಲಿ ಆಗುವಂಥದ್ದು. ಭಾಗ್ಯಶಾಲಿ ಆಗಿರುತ್ತಾನೆ. ಆತನ ಮೋಕ್ಷಕ್ಕೆ ಅಷ್ಟೇ ಸಾಕು, ಮಹಾಮುನಿಗಳು ಸಹ ಇಂಥ ಸೌಭಾಗ್ಯ ದೊರೆಯುವುದಿಲ್ಲ. ಹೆಸರೇ ಕೃಷ್ಣ, ಹೆಸರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ಎಸ್ ಸಂಗೀತಮಯ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ ದಿತಿ ಭಗವಂತ ಅಂದ್ರೆ ಭಕ್ತಳಾಗಿದ್ದಳ, ಇಲ್ಲಿ ಅವಳಿಗೆ ಹೇಗೆ ಇದು ತಿಳಿಯಿತು ಅಂತ ಹೇಳಿ ಪ್ರಭುಜಿ? ಯಾರು ದಿತಿ? ಅರ್ಥ ಆಗ್ಲಿಲ್ಲ. ಭಕ್ತಳಾಗಿದ್ದಳ ಅಂತ ಹೇಳಿ. ಯಾರ್ದು ಭಕ್ತಳು? ಭಗವಂತನ. ಹಾ, ಭಗವಂತನ ಭಕ್ತಳಾಗಿದ್ದಳ ಅವಳು ಅಂದ್ರೆ ಅವಳಿಗೆ ಹೇಗೆ ಈ ಒಂದು ಹೀಗೆ ತಿಳಿಯುತ್ತಲ್ಲ ಪ್ರಭುಜಿ, ಅವಳಿಗೆ ಭಗವಂತನಿಂದನೇ ಹತರಾದ್ರೆ ಒಳ್ಳೆಯದು ಅಂತ ಹೇಳಿ. ಎಸ್, ಹೇಗೆ ದಕ್ಷನ ಮಗಳಲ್ಲ, ದಕ್ಷನ ಮಗಳು ದಿತಿ. ಸೊ ಅವಳು ಭಕ್ತಳಾಗಿದ್ದಳು ಪ್ರಭುಜಿ. ಹೌದು. ಈಗ ಎಲ್ಲರೂ ನೋಡಿ, ಹೇಗೆ ಅಂದ್ರೆ ಭಗವಂತನ ಲೀಲೆಯಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಆಗ್ತಾರೆ, ಈಗ ದಿತಿ, ಕಶ್ಯಪ, ಹೇಗೆ ಅಂದ್ರೆ ಇವರೆಲ್ಲ ಭಗವಂತನ ಲೀಲೆಯಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇದ್ದಾರೆ. ಹೇಗೆ ಹಿರಣ್ಯಾಕ್ಷ ಆಗ್ಲಿ, ಹಿರಣ್ಯಕಶಿಪ ಆಗ್ಲಿ, ಇವರು ಕೂಡ ಜಯ ವಿಜಯರನ್ನು ನೀವು ಈಗ ನೆಕ್ಸ್ಟ್ ಬರ್ತದೆ ಆ ಸ್ಟೋರಿಯಲ್ಲಿ ಬರುವಾಗ. ಹೇಗಂದ್ರೆ ಜಯ ವಿಜಯರು ಇಬ್ಬರು ವೈಕುಂಠದ ದ್ವಾರದಲ್ಲಿ ಇರುವಂಥದ್ದು, ಅಲ್ಲಿಗೆ 4 ಕುಮಾರರು ಬರುವಂಥದ್ದು, ಮತ್ತೆ ಅವ್ರು ನಿಲ್ಲಿಸುವಂಥದ್ದು, ಮತ್ತೆ ನಿಲ್ಲಿಸಿದ ಕೂಡಲೇ ಶಾಪ ಕೊಡುವಂಥದ್ದು, ಇಮಿಡಿಯೇಟ್ ನಾರಾಯಣ ಬರುವಂಥದ್ದು. ಇದೆಲ್ಲ ಅಂದ್ರೆ ಭಗವಂತನ ಪ್ಲಾನ್ ಅಲ್ಲಿ ಭಗವಂತ ಸಿಲೆಕ್ಟ್ ಮಾಡಿದ್ದಾನೆ ದಿತಿಯನ್ನು, ಕಶ್ಯಪನನ್ನು. ಹಾಗಾಗಿ ಎಲ್ಲಿ ಬರ್ಬೇಕು, ಹಾಗಾಗಿ ಇದೆಲ್ಲ ಭಗವಂತನ ಪ್ಲಾನ್. ಹಾಗಾಗಿ ಭಗವಂತನ ಪ್ಲಾನ್ ಭಗವಂತನ ಭಕ್ತರಿಗೂ ಗೊತ್ತುಂಟು, ತಿಳಿತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ?
ಎಸ್, ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ವಾ? ನೋಡಿ, ನೀವೆಲ್ಲ ಹೇಳಿದಿರಿ ಬೇರೆ ಬೇರೆ ಸರು, ಅವರೆಲ್ಲರೂ ಎಂತ ಹೇಳುವಂಥದ್ದು, ನೀವು ಹೇಳಿದ್ರಲ್ಲ ಸರಿಯೇ, ತಪ್ಪಲ್ಲ. ಎಲ್ಲರೂ ಹೇಗೆಂದ್ರೆ ದುಷ್ಟರು ಇದು ಮಾಡುವಾಗ ಎಂತ ಹೇಳುವಂಥದ್ದು, ಎಂತ ಪಾಪಗೆ ಇಲ್ಲಿ ಇವತ್ತು ಒಂದು ನಿಮಿಷ, ಈ ಸೆಂಟೆನ್ಸ್, ದುಷ್ಟರು ತನಗೆ ನೀಡುವ ತೊಂದರೆಗಳಿಗಾಗಿ ಭಗವಂತ ಅವತರಿಸಬೇಕೆಂದು ಭಗವದ್ ಭಕ್ತ ಎಂದು. ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಬರ್ತಾರೆ ನೀವು ಹೇಳಿದೆಲ್ಲ, ಆದ್ರೆ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಅಷ್ಟೇ. ಹಾಗಾಗಿ ನೀವು ಕೊಟ್ಟ ಆನ್ಸರ್ ಎಲ್ಲ ತಪ್ಪಲ್ಲ, ಎಲ್ಲ ರೈಟ್. ಆದ್ರೆ ನನಗೆ ಇದನ್ನು ಹೇಳುವಂತ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಎರಡು ಪ್ರಶ್ನೆ ಉಂಟಾ?